ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿರ್ದು ದೇರಳ ಕಟ್ಟಡ ನಿರ್ಮಾಣ ಆಯಿನ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ ದ ಉದಿಪನ ಲೇಸು ಅಂಗಾರ ನಡತಂಡು ಕುಡ್ಲ ಧರ್ಮ ಪ್ರಾಂತ್ಯದ ಧರ್ಮಗುರುಕ್ಲು ಅತಿ ವಂದನೀಯ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಕಟ್ಟೋಣನ್ನು ಉದಿಪನ ಮಲ್ತದ ಧಾರ್ಮಿಕ ವಿಧಿ ವಿಧಾನದಲ್ಲಿ ನಡಪಾದ ಕೊರಿಯರು. The Lord has given us talents. Talents are very precious, we know. Intellectual, our power of the will, the talents of the heart, compassion, kindness, gentleness, and also talents are in the ancient world as a huge amount of gold that was supposed to be. Now that we are using as personal talents, but original Hebrew or literature or the meaning is something connected to the matter, precious material or gold. Today as we are here, something precious is being offered to God. ದೇವರಿಗೆ ಈ ಕಾಂಪ್ಲೆಕ್ಸ್ ಅನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಹಾಗೂ ಇಲ್ಲಿ ಕೆಲಸ ಮಾಡುವ ದುಡಿಯುವ ಎಲ್ಲ ಜನರನ್ನು, ಎಲ್ಲ ಕಾರ್ಮಿಕರು, ಎಲ್ಲ ಸಿಬ್ಬಂದಿ ವರ್ಗದವರು, ಯಾರೆಲ್ಲ ಈ ಅಂಗಡಿಗಳನ್ನು ಬಾಡಿಗೆಗೆ ತೆಗೆದುಕೊಳ್ತಾರೋ ಅವರಾಗಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಎಲ್ಲ ಡೈರೆಕ್ಟರ್, ಅಡ್ಮಿನಿಸ್ಟ್ರೇಟರ್, ಸಿಬ್ಬಂದಿ ವರ್ಗದವರನ್ನು ದೇವರು ಹರಸಲೆಂದು ನಾವು ಈಗ ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ. ಲೆಟ್ ಅಸ್ ನೌ ಪ್ಲೇಸ್ ಬಿಫೋರ್ ಅವರ್ ಗಾಡ್ ಅವರ್ ಇಂಟೆನ್ಷನ್ಸ್ ಆ್ಯಂಡ್ ಪಿಟಿಷನ್ಸ್. ಆ ಸಂಸ್ಥೆಗಳನ್ನು ಉದ್ಘಾಟಿಸುವಾಗ ನಾವು ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಸೆಕ್ಷನ್, ಯಾವುದಾದರೂ ಮೆಡಿಕಲ್ ಸೆಕ್ಷನನ್ನು ಉದ್ಘಾಟನೆ ಮಾಡುವಂಥ ರೂಢಿಯಾಗಿತ್ತು. ಆದರೆ ಇವತ್ತು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂತ ನಿಮಗೆ ಈಗ ತಾನೇ ಗೊತ್ತಾಗಿದೆ, ಫಾದರ್ ಫೌಸ್ಟಿನ್ ಹೇಳಿದ್ದಾರೆ. ಹಾಗೂ ಹೇಗೆ ಆರಂಭವಾಯಿತು, ಇದರ ಆರಂಭಿಕ ದಿವಸಗಳು ಹೇಗಿದ್ದೆವೋ ಇದರ ಬಗ್ಗೆ ಎಲ್ಲ ನಿಮಗೆ ಚೆನ್ನಾಗಿ ಅರಿತಿದ್ದೀರಾ. ಆದ ಕಾರಣ ನಾನು ಏನು ಹೇಳಲು ಹೋಗುವುದಿಲ್ಲ. ಆದರೆ ಇದನ್ನು ಇಲ್ಲಿ ಸಾಕ್ಷಾತ್ಕರಿಸಲು, ಉಂಟು ಮಾಡಲು ಕೆಲಸ ಮಾಡಿದ ಇಲ್ಲಿಯ ಅಂದಿನ ನಿರ್ದೇಶಕರು ಫಾದರ್ ರಿಚರ್ಡ್ ಕ್ವೆಲ್ಯೋ ಹಾಗೂ ಈಗಿನ ನಿರ್ದೇಶಕರು ಫಾದರ್ ಫೌಸ್ಟಿನ್, ಅಂದಿನ ಮತ್ತು ಇಂದಿನ ಅಡ್ಮಿನಿಸ್ಟ್ರೇಟರ್ಸ್, ಆಡಳಿತ ಅಧಿಕಾರಿಗಳು, ಇತರ ಸಿಬ್ಬಂದಿ ವರ್ಗದವರು, ಇಲ್ಲಿ ಕೆಲಸ ಮಾಡಿದ ಗುತ್ತಿಗೆದಾರರು, ಕಾಂಟ್ರಾಕ್ಟರ್, ಇಂಜಿನಿಯರ್ಸರು ಹಾಗೂ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳು. ಎಷ್ಟು ಜನರಿಗೆ ಇಲ್ಲಿ ಕೆಲಸ ಸಿಗಲಿಕ್ಕಿದೆ, ಎಷ್ಟು ಜನರು ತಮ್ಮ ಜೀವನಕ್ಕೆ ಬೇಕಾದ ಜೀವಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದರ ಬಗ್ಗೆ ಯುಟಿ ಖಾದರ್ ಅವರು ಹೇಳಿದ್ದು ನಮಗೆ ನೆನಪಿನಲ್ಲಿದೆ. ಕಾರ್ಯಕ್ರಮದ ಪಾಲ್ಪಡೆಯಿನ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಓವ್ಯ ಪ್ರದೇಶ ಅಭಿವೃದ್ಧಿ ಆವಡಾಂಡ ಮಾತಾ ಸೌಕರ್ಯಲು ಅಗತ್ಯ. ಫಾದರ್ ಮುಲ್ಲರ್ ಸಂಸ್ಥೆದ ಕಟ್ಟಡ ನಿರ್ಮಾಣದ ದಿಂಜ ಜನಗಳಿಗೆ ಬೇರೆ ತಿಕ್ಕುನದ ಒಟ್ಟಿಗೆ ಆರ್ಥಿಕ ಚಲನವಲನಗೆ ಅವಕಾಶ ಕೊರ್ಲಕ ಆತನ ಪಣ ತೆರಿಪಾಯರು. ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಂದವರಿಂದಲೇ ಸಾಧ್ಯ ಆಗ. ಬೇರೆ ಬೇರೆ ಊರಿನವ್ರು ಬಂದು ಬಂಡವಾಳನಲ್ಲಿ ಹಾಕಬೇಕು. ಬಂಡವಾಳ ಆಗಬೇಕಾದ್ರೆ ನಾವು ಬಂಡವಾಳ ಹಾಕುವಂಥ ವಾತಾವರಣ ನಾವು ನಿರ್ಮಾಣ ಮಾಡಿ ಅವರಿಗೆ ಕೊಡಬೇಕು. ಆವಾಗ ಮಾತ್ರ ಆರ್ಥಿಕತೆ ಒಂದು ಚಲನವಲನ ಮಾತ್ರ ಆಗ್ತದೆ. ಎಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರು ಮಾತ್ರ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಸಾಧ್ಯವಾಗುವಂಥದ್ದು. ಅಂಥ ದೊಡ್ಡ ಮಟ್ಟದ ಒಂದು ಆರ್ಥಿಕ ಚಲನವಲನದ ಒಂದು ಅವಕಾಶ ತಾವೆಲ್ಲ ಒದಗಿಸಿ ಕೊಟ್ಟಿದ್ದೀರಿ. ಬಹುಶಃ ಇಲ್ಲಿ ಯಾರಲ್ಲಿ ಶಾಪ್ ಪಡೆದಿದ್ದಾರ ಅವರೆಲ್ಲರೂ ಕೂಡ ಅತ್ಯಂತ ಅವರು ಸಣ್ಣ ವ್ಯಾಪಾರ ಇರಲಿ, ದೊಡ್ಡ ವ್ಯಾಪಾರ ಇರಲಿ, ಅವರು ಅದೆಷ್ಟು ವ್ಯಾಪಾರ ಆಗಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಕೇಂದ್ರ ಮತ್ತಷ್ಟು ಅವರು ಪ್ರಾರಂಭ ಮಾಡಲಿ, ಅವರು ಉದ್ಧಾರ ಆಗಲಿ, ಕೆಲಸಗಾರಿಗೆ ಕೆಲಸ ಕುರಿತು ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಊರವರ ಸಹಕಾರ, ಯಾಕಂತ ಹೇಳಿದರೆ ಸಂಸ್ಥೆಯವರು ಈ ರೀತಿಯ ಒಂದು ಕಟ್ಟಡ ಅಥವಾ ಈ ರೀತಿಯ ಒಂದು ವಾಣಿಜ್ಯ ಸಂಖ್ಯೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಊರವರ ಸಂಪೂರ್ಣವಾದ ಸಹಕಾರ ಎಲ್ಲರಿಗೂ ಕೂಡ ಕೊಡುವುದು ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಮಗೆಲ್ಲರಿಗೊಂದು ಭಾವನೆ ಇದೆ. ಜನರಿಗೆ ಏನಾದರೂ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದರೆ ಅಥವಾ ಒಂದು ಫ್ಲ್ಯಾಟ್ ಕಟ್ಟಲಿಕ್ಕೆ ಬಂದರೆ ನಮ್ಮೆಲ್ಲರ ತಲೆಯಲ್ಲಿ ಅವನಿಗೆ ಮಾತ್ರ ಲಾಭ ಅಂತೆ.
ಅವನಿಗೆ ಮಾತ್ರ ಲಾಭ ಅಂತ. ಆ್ಯಕ್ಚುಲಿ ಅವರಿಗೆ ಭಾಳ ಕಷ್ಟ, ಯಾಕೆಂದರೆ ಅವರು ಲೋನ್ ತೆಗೆದು ರಿಸ್ಕ್ ತೆಗೆದು ಬಿಲ್ಡಿಂಗ್ ಕಟ್ಟಿ ಬಂಡವಾಳ ಹಾಕಿನೆಲ್ಲ ಬರಬೇಕು, ಬಂದವನು ಗ್ರಾಚಾರಕ್ಕೆ ಸರಿದವನು ಒಂದು ಸಿಗಬೇಕು, ಇದೆಲ್ಲವೂ ಕೂಡ ರಿಸ್ಕ್ ತೆಗೆದೇ ಬಹುಶಃ ಇವತ್ತು ಅವರು ಈ ಒಂದು ಬಂಡವಾಳವನ್ನು ಹಾಕಿಕೊಂಡು ಸಂಸ್ಥೆ ಅದು ಕಮರ್ಷಿಯಲಲ್ಲಿ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾರೆ. ಆದರೆ ಲಾಭ ಅವರಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲರಿಗೂ ಕೂಡ ಅದರ ಪ್ರಯೋಜನ ಇವತ್ತು ಆಗ್ತದೆ. ಯಾಕೆ ಮುಂಚೆಯಲ್ಲಿ 5 ಲಕ್ಷ ಇದ್ದರೆ ಈ ಬಿಲ್ಡಿಂಗ್ ಬರೆದ ತಕ್ಷಣ ಲ್ಯಾಂಡ್ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಅದು 6 ಲಕ್ಷ ಆಗ್ತದೆ, 7 ಲಕ್ಷ ಆಗ್ತದೆ, 8 ಲಕ್ಷ ಆಗ್ತದೆ. ಆದರೆ ಇವತ್ತು ಇದೆಲ್ಲ ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಬೇರೆ ಬೇರೆ ಮೆಡಿಕಲ್ ಕಾಲೇಜಿಗೆ ಇರಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಇರಲಿ, ಬಿಲ್ಡಿಂಗ್ಸ್ ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಆಗಿ ಇರುವಂಥದ್ದು. ಅದು ಯಾರೆಲ್ಲ ಈ ರೀತಿ ಬರ್ತಾರೋ ಅವರಿಗೆ ಸಂಪೂರ್ಣ ಸಹಕಾರ ಕೊಡೋ ಜವಾಬ್ದಾರಿ ಊರವರ ಸರ್ವರ ಕೂಡ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾವೆಲ್ಲ ಅತ್ಯಂತ ಸೌಹಾರ್ದ ಪ್ರೀತಿಯ ಸೋದರತೆ, ಯಾಕೆಂತ ಹೇಳಿದರೆ ಅದು ನಾವಿರಲಿ ನೀವಿರಲಿ ಯಾರು ಕೂಡ ದುಡ್ಡು ಹಾಕುವಾಗ ಅಲ್ಲಿ ಸಮಾಧಾನ ಮತ್ತು ನೆಮ್ಮದಿ ಇದೆ ಅಂತ ನೋಡ್ತೇವೆ. ಇಲ್ಲ ಯಾರು ಕೂಡ ಅಲ್ಲಿ ನಾನು ದುಡ್ಡು ಹಾಕಿ ನಾನಕ್ಕೆ ಟೆನ್ಷನ್ ಮಾಡಬೇಕಂತೇಳಿ ಅವನು ಇಲ್ಲಿಗೆ ಬರುವುದೇ ಇಲ್ಲ. ನಾನು ಯಾವಾಗಲೂ ಉದಾಹರಣೆ ನನ್ನ ಊರವರಿಗೆಲ್ಲರಿಗೂ ಕೊಡ್ತಾ ಇದ್ದೇನೆ, ಅದು ಉಳ್ಳಾಳದಿಂದ ಎಲ್ಲ ಕಡೆ ಎಲ್ಲರಿಗೂ ಕೂಡ ನಾವು ಅಭಿವೃದ್ಧಿ ಆಗಬೇಕಾದ್ರೆ ಸೌಹಾರ್ದ ಪ್ರೀತಿಯ ವಾತಾವರಣ ನಮಗೆ ಅತಿ ಅಗತ್ಯ. ನಂಬರ್ ಒನ್ ನಾವು ಟೆನ್ಷನ್ ಇಲ್ಲದರೂ ಕೆಲಸ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಇವತ್ತು ನಾನು ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇದ್ದೆ ಅಂತ ಹೇಳಿದರೆ, ಮುಂಚೆ ಪಂಪೇಲಿಂದ ಜಪ್ಪಿನ ಮುಗ ತನಕ ಡೆವಲಪ್ಮೆಂಟ್ ಆಗಬೇಕಿತ್ತು ನಿಜವಾಗಿಯೂ. ಪಂಪೇಲಕ್ಕೆ ನೆಕ್ಸ್ಟ್ ಮಂಗಳೂರು ಸಿಟಿಗೆ ತಾಗಿರೋದೇ ಪಂಪೇಲಿಂದ ಇಲ್ಲಿಗೆ. ಅದು ಮೊನ್ನೆ ತನಕ ಬಹುಶಃ ಅಲ್ಲಿ ಡೆವಲಪೇ ಆಗಲಿಲ್ಲ, ಎಲ್ಲ ಆದದೇ ಬಹುಶಃ ಬ್ರಿಡ್ಜಿಂದ ಈ ಕಡೆಗೆ ಕಲ್ಲಾಪಿಯಿಂದ ಹಿಡಿದು ಕೊಣಾಜೆ, ಅಲ್ಲಿಂದ ತಲಪಾಡಿ ಮತ್ತು ಪಡೀಲಿಂದ ಬಂಟ್ವಾಳ ತನಕ ಡೆವಲಪಲ್ಲಿ ಆಗುವಂಥ ಅವಕಾಶ ಇತ್ತು. ಯಾಕೆಂದರೆ ನನ್ನ ಸಂಬಂಧಿಕರು ಕೂಡ ಜಪ್ಪಿನ ಮುಖದಲ್ಲಿ ಜಾಗ ತೆಗೆದು ಆಸ್ಪತ್ರೆ ಕಟ್ಟಬೇಕಂತೇಳಿ. ಆವಾಗ ನಾವು ಸಣ್ಣದಿರುವಾಗ ಅಲ್ಲಿ ಗಲಾಟೆ, ಬಸ್ಸಿಗೆ ಕಲ್ಲು ಬಿಸಾಡೋದು, ಎಕ್ಕೂರಲ್ಲಿ, ಉಜ್ಜೋಡಿಯಲ್ಲಿ, ಪಂಪೆಲಲ್ಲಿ ಸಿಕ್ಕಿದವರಿಗೆ ಬಿಸತಿ ಆಗೋದು, ಆ ಕಡೆ ಗಲಾಟೆ ಮಾಡೋದು. ಕಡೆಗೆ ಇದೊಂದು ಗಲಾಟೆ ಪ್ರದೇಶ ಅಂತ ಹೇಳಿ ತೆಕ್ಕೊಂಡು ಮಾರಿ ಹೋದರು. ನಮ್ಮ ಸಂಬಂಧಿಕರಿಂದ ತೆಕ್ಕೊಂಡು ಹೋಗಿ ಉಪ್ಪಳದಲ್ಲಿ ಆಸ್ಪತ್ರೆ, ಜಪ್ಪಿನ ಮೇಲೆ ಆಸ್ಪತ್ರೆ ಕಟ್ಟಲಿಕ್ಕೆ ತೆಗೊಂಡದ್ದು. ಈ ಗಲಾಟೆಗೆ ನೋಡಿ ಟೆನ್ಷನ್ ಆಗಿ ಅವು ಬೇರೆ ಕಡೆ ತೆಕೊಂಡು ಹೋಗಿ ಅಷ್ಟು ಬಂದವ್ರು ಹಿಂದೆ ಹೋಗುವಂಥ ಪರಿಸ್ಥಿತಿ ಆಯಿತು. ಆದ ಕಾರಣ ಉತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಊರ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಅದು ನಮ್ಮ ಮಕ್ಕಳಿಗೆ ಅದರ ಪ್ರಯೋಜನ ಸಿಕ್ಕುವಂಥ ಕೆಲಸ ಇವತ್ತು ಖಂಡಿತವಾಗಿ ಆಗ್ತದೆ. ಅವತ್ತು ಕೆಲವು ಮಾರ್ಗದ ಉಪದ್ರಿಂದ ಈಗ ನೀವು ಬಹುಶಃ ಆ ಪ್ರದೇಶದ ಇವತ್ತು ಅಭಿವೃದ್ಧಿ ಕುಂಠಿತ ಆಗುವಂಥ ವಿಚಾರ ಕೂಡ ಆಗಿದೆ. ಇವತ್ತು ಕೂಡ ಅದು ಅಷ್ಟು ದೊಡ್ಡ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಮಂಗಳೂರು ನಗರಕ್ಕೆ ತಾಗಿದ್ದರೂ ಕೂಡ ದೊಡ್ಡ ಮಟ್ಟದ ಡೆವಲಪ್ಮೆಂಟಲ್ಲಿ ಆಗಲಿಲ್ಲ. ಅದು ಆ್ಯಕ್ಚುಲಿ ಏನೋ ಆಗಬೇಕಿತ್ತು ಆ ಒಂದು ಪ್ರದೇಶ, ಒಂದು ಸ್ಟ್ರೆಚ್ ನೋಡುವಾಗ. ಆದ ಕಾರಣ ನಾನು ಬಹುಶಃ ಈ ಒಂದು ಈಗಲ್ಲ, ಅತ್ಯಂತ ಸಣ್ಣದಿಂದಲೇ ಬರ್ತಿದ್ದೆ. ಯಾಕೆ ಇಲ್ಲಿ ಮಂಗಳೂರು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದೆ ನನ್ನ ತಂದೆ ಅವರು 1978 ಆಗ ಒಂದೇ ಒಂದು ಇಲ್ಲ, ಬರೀ ಇಲ್ಲಿ ಗುಡ್ಡಗಾಡು ಪ್ರದೇಶ ಅಲ್ಲದೆ. ಇವತ್ತು ಇದೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಬೇರೆ ಬೇರೆ ಸಂಸ್ಥೆ, ಯೂನಿವರ್ಸಿಟಿ ಪ್ರಾರಂಭ, ಶಿಕ್ಷಣ ಸಂಸ್ಥೆ ಒಂದು ಕಡೆ ಸಾರು, ಮತ್ತು ಫ್ಲ್ಯಾಟ್ಗೆಲ್ಲ ಬರ್ತದೆ, ಅಂಗಡಿಗಳು ಬರ್ತದೆ, ಶಾಪ್ಗಳು ಬರ್ತದೆ, ಒಂದಕ್ಕೊಂದು ಡೆವಲಪ್ಮೆಂಟ್ ಆಗಿಕೊಂಡು ಬರುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಇನ್ನು ಮುಂದೆ ಎಲ್ಲ ಇವರ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಎಲ್ಲ ರೀತಿಯ ಸಹಕಾರ ಕೊಡೋದು ಅವಕಾಶ ಆಗಲಿ. ನಾನು ಫಾದರ್ ಮುಲ್ಲಾ ಸಂಸ್ಥೆಯನ್ನು ಬಹುಶಃ ಅವಕ್ಕೆ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಕಡೆಯಲ್ಲಿ ಕೂಡ ಫಾದರ್ ಮುಲ್ಲಾ ಸಂಸ್ಥೆ ಮತ್ತು ಫಾದರ್ ಮುಲ್ಲರನ್ನು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕು. ವಾಟ್ ಈಸ್ ದ ಹಿಸ್ಟ್ರಿ ಬ್ಯಾನ್ ಅಂತೇಳಿ ನಮಗೆಲ್ಲ ಯುವಕರಿಗೆ ಅದು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಯುವಕರಿಗೆ ಇತಿಹಾಸ ಗೊತ್ತಿಲ್ಲದಿದ್ದರೆ ಅವನು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೋಟೆಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಸತೀಶ್ ಶೆಟ್ಟಿ ಪಾತರೊಂದು ಓವ್ವೆ ಕಟ್ಟಡ ನಿರ್ಮಿಸಾವನ ಪೊರ್ತುಡು ಸಾರ್ವಜನಿಕರಿಗೂ ತೊಂದರೆ ಆವಂದಿಲ್ಲಕ ತೂವನಡು. ದೇರಳ ಕಟ್ಟೆಡು ದಿಂಜ ಕಟ್ಟಣಗಳು ಇತ್ತುಂಡಲ ಕೆಲವು ಕಟ್ಟಣಗಳಿಗೆ ಮಾತ್ರ ವಾಹನ ನಿಲುಗಡೆ ವ್ಯವಸ್ಥೆ ಉಂಡು. ನೀರು ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾದು ನಿರ್ಮಿಸಾದಿರು ಪಂಡದು ಶ್ಲಾಘಿಸಾಯಿರು. ಎಲ್ಲ ನನ್ನ ಆತ್ಮೀಯರೇ, ಬಹಳ ಸುಂದರವಾದ ಕಟ್ಟಡ ಇವತ್ತೀಗ ಉದ್ಘಾಟನೆ ಆಯಿತು. ಒಂದು ಕಟ್ಟಡ ಸುಂದರವಾಗಿರಬೇಕಿದ್ರೆ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರಬೇಕು, ಎಲ್ಲ ಅಚ್ಚುಕಟ್ಟಾಗಿ ಈ ಸಂಸ್ಥೆಯವರು ಮಾಡಿದ್ದಾರೆ. ನಮ್ಮ ಈ ದೇರ್ಲಕಟ್ಟೆ ಭಾಗದಲ್ಲಿ ಹಲವಾರು ಕಟ್ಟಡಗಳು ಉದ್ಘಾಟನೆ ಆಗಿದೆ. ಅದರಲ್ಲಿ ಕೆಲವೊಂದಕ್ಕೆ ಮಾತ್ರ ಒಂದು ಸ್ವಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ ಉಂಟು, ಕೆಲವೊಂದರಲ್ಲಿ ತುಂಬ ಸಮಸ್ಯೆ ಉಂಟು. ಅದನ್ನು ಈ ಟೈಮಲ್ಲಿ ಹೇಳುವಾಗಿಲ್ಲ. ಆದರೂ ಒಂದು ಕಟ್ಟಡ ಕಟ್ಟುವಾಗ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಂತಹ ಉತ್ತಮ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಈ ಸಂಸ್ಥೆಯವರನ್ನು ಅಭಿನಂದಿಸ್ತೇನೆ. ಮತ್ತೊಂದು ವಿಷಯವನ್ನು ಉಲ್ಲೇಖ ಮಾಡಬೇಕು. ನಮಗೆ ಫಾದರ್ ಮುಲ್ಲರ್ಸ್ ನಮ್ಮ ಬೌಂಡ್ರಿಯಲ್ಲಿ ನಮ್ಮದೊಂದು ಕೋಟೆಕರ್ ಪಟ್ಟಣ ಪಂಚಾಯತ್ ನಾವೊಂದು ರಿಕ್ವೆಸ್ಟ್ ಮಾಡಿದೆವು.
ಬೌಂಡ್ರಿಯಲ್ಲಿ ಒಂದು ನೀರು ಹೋಗುವಂತಹ ಚರಂಡಿ ಇತ್ತು. ಆ ಚರಂಡಿ ಮಳೆಗಾಲದಲ್ಲಿ ಕುಸಿದು ಒಂದು 4-5 ವಾಸ್ತವ್ಯ ಇರುವಂತಹ ಮನೆಗಳಿಗೆ ನೀರು ನುಗ್ಗಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಹಾಗೆ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ತಡೆಗೋಡೆಯನ್ನು ಕೂಡ ಈ ಸಂಸ್ಥೆಯವರು ನಮಗೆ ಮಾಡುವಂತಹ ಕೆಲಸ ಹಿಡಿದಿದ್ದಾರೆ. ನಾನು ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಪೂರ್ವಕವಾಗಿ ಹೇಳಲು ಇಷ್ಟಪಡ್ತೇನೆ. ಈ ಕಟ್ಟಡದಲ್ಲಿ ಬಾಡಿಗೆಗೆ ತೆಗೆದು ಹಲವಾರು ಮಂದಿ ತನ್ನ ಉದ್ಯೋಗಗಳನ್ನು ಪ್ರಾರಂಭಿಸಲಿದ್ದಾರೆ. ಈ ಪೊರ್ತು ಕಟ್ಟಡ ನಿರ್ಮಾಣದ ಸಹಕಾರಿ ಸಾಯನಕ್ಲಿಗೆ ಮಾನಾದಿಗೆ ಮಲ್ತೇರು. ಕೋಟೆಗಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಸತೀಶ್ ಶೆಟ್ಟಿ, ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಫಾರ್ಮಾಸ್ಯೂಟಿಕಲ್ ವಿಭಾಗದ ಆಡಳಿತಾಧಿಕಾರಿ ಫಾದರ್ ನೆಲ್ಸನ್ ಧೀರಜ್ ಫಾಯಸ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ನಿರ್ದೇಶಕರು ವಂದನೀಯ ಫಾದರ್ ಫೌಸ್ಟಿನ್ ಲೂಕಸ್ ಲೋಬೋ ಎತ್ಕೊಂಡರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜ್ದ ಸಹಾಯಕ ಆಡಳಿತಾಧಿಕಾರಿ ಫಾದರ್ ಅಶ್ವಿನ್ ಕ್ರಾಸ್ತ ಸನ್ಮಾನ ಕಾರ್ಯಕ್ರಮ ನಿರೂಪಣೆ ಮಲ್ತೇರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಆಡಳಿತಾಧಿಕಾರಿ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತ ಸೊಲ್ಮೆಸಂದಾಯರು. ಶೌಹಾದ್ ಸವಿಸ್ತಾರಿಕೆ ಮಲ್ತೇರು.